ದೇಶದೊಳಗೆ ಪಕ್ಷ ಧರ್ಮಗಳ ಸ್ವಾರ್ಥಕ್ಕಾಗಿ ರಾಷ್ಟ್ರ ಧ್ವಜದ ಸ್ವರೂಪವನ್ನೇ ಬದಲಿಸಲಾಗುತ್ತಿದ್ದು ಇದು ದೇಶಕ್ಕೆ ಮಾಡುತ್ತಿರುವ ಅವಮಾನವಾಗಿದೆ. ರಾಷ್ಟ್ರ ಧ್ವಜದ ಮಹತ್ವವನ್ನು ಅರಿತು ಎಲ್ಲರೂ ಗೌರವ ಕೊಡುವುದನ್ನು ಅರಿತಲ್ಲಿ ದೇಶ ಮತ್ತು ದೇಶವನ್ನ ಕಾಯುವವರಿಗೆ ನೀಡುವ ಗೌರವ ಎಂದು ಇತ್ತೀಚೆಗೆ ಜಮ್ಮು ಕಾಶ್ಮೀರದ ಕುಪ್ವಾರಾದಲ್ಲಿ ಉಗ್ರರ ದಾಳಿಗೆ ಒಳಗಾಗಿ ಜೀವನ್ಮರಣ ಸ್ಥಿತಿಯಿಂದ ಚೇತರಿಸಿಕೊಂಡ ಭಾರತೀಯ ಸೇನೆಯ ಯೋಧ ಸಂತೋಷ್ ಕುಲಾಲ್ ಕಿವಿಮಾತು ಹೇಳಿದ್ರು. ಅವರು ಮಂಗಳೂರಿನ ಸಂತೃಪ್ತಿ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಕುತ್ತಾರೋ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ಯೋಧ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಮಾತನಾಡಿದ್ರು. ದೇಶದಾದ್ಯಂತ ರಾಷ್ಟ್ರಧ್ವಜದಲ್ಲಿನ ಅಶೋಕ ಚಕ್ರವನ್ನು ತೆಗೆದು ಧರ್ಮ ಪಕ್ಷಗಳ ಚಿಹ್ನೆಯನ್ನ ಬಳಸಲಾಗುತ್ತಿದೆ. ಇದರಿಂದ ರಾಷ್ಟ್ರಧ್ವಜದ ಮಹತ್ವವೇ ಕಳೆದುಕೊಂಡಂತಾಗಿದೆ. ಉಗ್ರರ ದಾಳಿಗೆ ಒಳಗಾಗಿ ಆಸ್ಪತ್ರೆಯಲ್ಲಿದ್ದ ಸಂದರ್ಭ ಮಗುವೊಂದು ತಾಯಿಯನ್ನ ಧ್ವಜದಲ್ಲಿರುವ ಚಿಹ್ನೆಯನ್ನ ಪ್ರಶ್ನಿಸಿದಾಗ ಬಹಳಷ್ಟು ನೋವಾಗಿತ್ತು. ಆದ್ದರಿಂದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡುವ ಬದಲು ಗೌರವಿಸುವ ಕಾರ್ಯ ಆಗಬೇಕಾಗಿದೆ ಎಂದು ಹೇಳಿದ್ರು. ನನಗೆ ಆ ಕೈನ ಚಿತ್ರ ಕಾಣಿತ್ತು, ಅದಕ್ಕಿಂತ ಮುಂಚೆ ನೋಡಿದ್ರೆ ತಾವರೆ ಕಾಣ್ತಾ ಇತ್ತು, ಇವತ್ತು ನೋಡಿದ್ರೆ ಚಕ್ರ ಕಾಣ್ತಿತ್ತು. ಅದು ಮೊನ್ನೆ ನೀನೇ ವಿಜಯ ಮಾಡಿ ಕಾಂಗ್ರೆಸ್, ಇವತ್ತೇ ಬಿಜೆಪಿ ಇದೇ ನಮ್ಮ ಅಂತ. ಅವ ಮಗುವಿನ ಮಾತು ತಾಯಿಗೆ ಹೇಳುವುದು ಕೇಳಿ ಅವತ್ತು ಆ ಗುಂಡು ಬಿದ್ದು ಆಗದ ನೋವು ಆ ದಿವಸ ನನಗೆ. ಯಾಕೆಂತ ಹೇಳಿದ್ರೆ 1, 8, 9, 10 ವರ್ಷದ ಮಗುವಿಗೆ ಇವತ್ತಿಗೂ ಇದು ಗೊತ್ತಿಲ್ಲ ಭಾರತದ ರಾಷ್ಟ್ರಧ್ವಜದ ನಡುವೆ ಇರುವ ಚಕ್ರ ಏನಂತೇಳಿ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಕಾರ್ಯಕ್ರಮ ಉದ್ಘಾಟಿಸಿದ ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ ಮಾತನಾಡಿ, ದೇಹ ಕುಟುಂಬ ಲೆಕ್ಕಿಸದೆ ಜೀವನವನ್ನ ದೇಶಕ್ಕಾಗಿ ತ್ಯಾಗ ನಡೆಸುವವರನ್ನ ಗುರುತಿಸುವ ಕಾರ್ಯಗಳು ಸಂಘಟನೆಗಳಿಂದ ಇನ್ನಷ್ಟು ಆಗಬೇಕಿದೆ. ಭಾವನೆಗಳನ್ನ ಬದಿಗಿಟ್ಟು ದೇಶಕ್ಕಾಗಿ ಹೋರಾಟ ನಡೆಸುವ ಹೃದಯವಂತರು ಪ್ರತಿ ಮನೆಗಳಲ್ಲೂ ಹುಟ್ಟಬೇಕಿದೆ ಎಂದರು. ನಮ್ಮ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ನಮ್ಮ ಮನೆಯಲ್ಲಿರುವಂತ ಯಾವ್ದಾವ್ದು ಬೇರೆ ಬೇರೆ ಉದ್ಯೋಗಗಳ ಅವಕಾಶಗಳು ನಮಗೆ ಸಿಕ್ಕಾಗ, ಆದ್ರೆ ಇವತ್ತು ಸೇನೆಗೆ ಸಿಗುವಷ್ಟು ಸವಲತ್ತುಗಳು ಸೇನೆಗೆ ಹೋದ ಕೂಡಲೇ ನಮ್ಮೆಲ್ಲರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ, ಅಲ್ಲಿ ಹೋದ್ರೆ ಮತ್ತೆ ರಿಟರ್ನ್ ಬರುವುದಿಲ್ಲ ಅಂತ ಹೇಳಿ. ಬಹುಶಃ ನಮ್ಮ ಅಣ್ಣನಿಗೆ ಕೂಡ ತಾಯಿ ಹೇಳಿರ್ಬೋದು ಚಿಕ್ಕದಿರುವಾಗ ಅಲ್ವಾ, ಬೇಡ ಹೋಗ್ಬೇಡ ಅಂತೇಳಿ. ಆದ್ರೆ ವಿಶೇಷವಾಗಿ ನಮ್ಮನ್ನ ಪ್ರೋತ್ಸಾಹಿಸುವಂತದ್ದು ಕೂಡ ವಿಶೇಷವಾಗಿ ನಮ್ಮ ಬಾಲ ಸಂರಕ್ಷಣಾ ಕೇಂದ್ರದಲ್ಲಿ ಅತ್ಯದ್ಭುತವಾದ ರತ್ನಗಳನ್ನ ತಯಾರಿಸ್ತಾ ಇದ್ದಾರೆ ನಮ್ಮ ಸಂಚಾಲಕರು. ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ನ ಕೇಶವ ಬಂಕೇರ, ಕುತ್ತಾರೋ ಬಾಲ ಸಂರಕ್ಷಣಾ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಅನಂತ ಕೃಷ್ಣ ಭಟ್, ಮಂಗಳೂರು ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಬಾಲಕೃಷ್ಣ ರಾವ್, ಇಂಟೆಕ್ನ ದಕ್ಷಿಣ ಕನ್ನಡ ಅಧ್ಯಕ್ಷ ಮನೋಹರ್ ಶೆಟ್ಟಿ, ಧಾರ್ಮಿಕ ದತ್ತಿ ಇಲಾಖೆಯ ಮಾಜಿ ಸದಸ್ಯ ಕೆಟಿ ಸುವರ್ಣ ಮತ್ತಿತರರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, B4 News 24/7 ಉಳ್ಳಾಲ.